ಹಾಯ್ ಫ್ರೆಂಡ್ಸ್, ನಾನು ಭಾರತಿ ಬ್ಯೂಟಿಷಿಯನ್. ಸೊ ನಾನು ನಿಮ್ಮ ಭಾರತಿ ಬ್ಯೂಟಿಷಿಯನ್ ಇವತ್ತು ಶಿವರಾತ್ರಿ ಹಬ್ಬದ ದಿನ ನಾನೊಂದು ಬ್ಯೂಟಿ ಚಾನಲ್ ಓಪನ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಫ್ರೆಂಡ್ಸ್, ವುಮೆನ್ಸು, ಮಕ್ಕಳು ಎಲ್ಲರೂ, ಹೆಣ್ಮಕ್ಳು ಗಂಡು ಮಕ್ಳಿಗೆ ಯಾರಾದರೂ ಸರಿ ಎಲ್ಲರೂ ಯೂಸ್ ಮಾಡಿ, ಎಲ್ಲರೂ ನನ್ನ ಚಾನಲ್ನ ನೋಡಿ. ತುಂಬ ಸಿಂಪಲ್ ರೆಮಿಡಿ, ಕಡಿಮೆ ಖರ್ಚಿಂದ ನಿಮ್ಮ ಮುಖನ ಎಷ್ಟು ನೀಟಾಗಿ ಇಟ್ಕೋಬೋದು ಅಷ್ಟು ನೀಟಾಗಿ ಇಟ್ಕೊಳ್ಳೋದನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿದಿನ ಒಂದೊಂದು ಮಿಸ್ ಮಾಡ್ದಿರ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಲೈಕ್ ಮಾಡಿ. ಪ್ರತಿದಿನ ಒಂದೊಂದು ಸಿಂಪಲ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದನ್ನು ಕಲ್ತ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ, ನಿಮ್ಮ ಮುಖನ ತುಂಬ ನೀಟಾಗಿ ಇಟ್ಕೊಳ್ಳಿ. ಮೊದಲನೇ ದಿನದ ನನ್ನ ಟಿಪ್ಸ್ ಏನಂದರೆ, ನಾವು ಪ್ರತಿದಿನ ಹೊರಗಡೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಕ್ರೀಮ್ ಹಾಕೋತೀವಿ, ರೆಡಿ ಆಗ್ತೀವಿ, ಅಲ್ಲಿಂದ ತುಂಬ ಹರಿಬಿರಿಲಿ ಮನೆಗೆ ಬರ್ತೀವಿ. ಕೆಲವರು ಮುಖ ತೊಳಿತಾರೆ, ಕೆಲವರು ತೊಳೆಯೋದೇ ಇಲ್ಲ. ಫಸ್ಟು ಮುಖ ತೊಳೆಯೋ ಅಭ್ಯಾಸ ಇಟ್ಕೊಳ್ಳಿ. ಒಂದು ಬೆಚ್ಚಗಿರೋ ನೀರು ತೊಗೊಳ್ಳಿ, ನೀಟಾಗಿ ಮುಖ ತೊಳ್ಕೊಳ್ಳಿ ಮಲಗೋಕ್ಕೆ ಮುಂಚೆ. ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ ತುಂಬ ಸಿಕ್ಕತ್ತೆ ಮಾರ್ಕೆಟಲ್ಲಿ. ನನ್ನನ್ನು ಕೇಳಿದ್ರೆ ನಿವ್ಯಾ ತೊಗೊಳ್ಳಿ, ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಇಷ್ಟು ಚಿಕ್ಕದು ಸಿಕ್ಕತ್ತೆ, 80 ರುಪೀಸ್ದು. ಅದು ಆಲ್ಮೋಸ್ಟ್ ಒಬ್ರು ಯೂಸ್ ಮಾಡಿದ್ರೆ 6 ಮಂತ್ವರೆಗೂ ಬರುತ್ತೆ. ಸ್ವಲ್ಪನೇ ಸ್ವಲ್ಪ ಫ್ರೆಂಡ್ಸ್. ನೈಟು ಮುಖ ತೊಳ್ಕೊಳ್ಳಿ, ಅದನ್ನು ಹಚ್ಕೊಳ್ಳಿ, ಮಲ್ಕೊಳ್ಳಿ. ಬೆಳಗ್ಗೆ ನೋಡಿ ನಿಮ್ಮ ಮುಖ ಎಷ್ಟು ಫ್ರೆಶ್ ಆಗಿರುತ್ತೆ. ಪ್ರತಿದಿನ ಅದನ್ನು ಮಾಡ್ತಾ ಹೋದರೆ ನಿಮ್ಮ ಮುಖ ತುಂಬ ಗ್ಲೋ ಇರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ. ಸೊ ಇದು ನನ್ನ ಮೊದಲನೇ ಟಿಪ್ಸು. ನೈಟ್ ಮಾಯ್ಶ್ಚರೈಸ್ ಮಾಡಬೇಕು, ಮುಖನ ಹಾಕ್ಕೊಂಡು ಮಲ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನಿಮ್ಮ ಭಾರತಿ ಬ್ಯೂಟಿಷಿಯನ್. ಮತ್ತು ನಾಳೆ ಹೊಸ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.